ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಪ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದಾಲ್, ಸತ್ಯನಾಥ್ ಸ್ಟೋರ್ಸ್, ಮಿಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಜ್ಯೋತಿ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದೆ. ಎಲ್ಲಿಂದ ಬರ್ತಿದ್ದೀರಿ ನೀವು? ನಾವು ಮಂಗಳೂರಿಂದ. ಮಂಗಳೂರಾ? ನಂತೂರು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು? ನಾನು ನಮ್ಮ ಮಡಿಕೇರಿದು ಒಂದು ಬಡ ಪುಳಿ ಅಂತ ಇದೆ, ಅದ್ರದ್ದು ಉಪ್ಪಿನಕಾಯಿ ಮಾಡ್ತೇನೆ. ವಡ ಪುಳಿ ಉಪ್ಪಿನಕಾಯಿ ಅಲ್ಲ? ಬಡ ಪುಳಿಯಾ? ಓಕೆ. ನಿಮ್ಮ ಅಲ್ಲಿ ಮಡಿಕೇರಿಯಲ್ಲಿ ಕೂಡ ಏನು ಪುಳಿ ಅಂತೇಳಿ ಹೇಳೋದಾ? ಅದು ಹಾಗೇನೆ ಹೇಳ್ತೇವೆ. ಅಲ್ಲಿ ಅದು ಕಾಫಿ ತೋಟದಲ್ಲಿ ನಾವು ಅದ್ರದ್ದು ಬೆಳೆ ಬೆಳಿತೇವಲ್ಲ. ಓಕೆ, ಅದ್ರಲ್ಲಿ ಜಾಸ್ತಿ ಅದೇ ದೊಡ್ಡ ಹುಳಿಯಲ್ಲಿ ಉಪ್ಪಿನಕಾಯಿ. ಓಕೆ, ಆಮೇಲೆ ಇನ್ನೊಂದು ಅದ್ರದ್ದು ಜ್ಯೂಸ್ ಮಾಡ್ಬೋದು. ಅದನ್ನು ಜ್ಯೂಸ್ ಮಾಡ್ತಿದ್ದೀರಾ? ಓಕೆ, ಹಂಗಾಗಿ ಒಂದೇ ಇದರಲ್ಲಿ 2 ಅಡುಗೆ ಮಾಡ್ತೀರಿ ಈಗ. ಓಕೆ, 2 ಒಳಗೆ ಅಡುಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯಿತು. ಇವಾಗ ಎಂತ ಮಾಡ್ಲಿಕ್ಕೆ ಉಂಟು? ಅಡುಗೆ ಮಾಡ್ಲಿಕ್ಕೆ ಉಂಟಲ್ಲ. ಫಸ್ಟಿಗೆ ಯಾವುದು? ಈಗ ನೀವು ಜ್ಯೂಸ್ ಮಾಡ್ತೀರಾ? ಉಪ್ಪಿನಕಾಯಿ ಮಾಡ್ತೇನೆ. ಇದನ್ನ ಸ್ವಲ್ಪ ನೀರಲ್ಲಿ ಕುದಿಸಬೇಕು. ಓಕೆ, ಹಾಗಾದರೆ ಒಂದು ಪಾತ್ರ ಬೇಕಲ್ಲ? ಓಕೆ, ಪಾತ್ರ ಅಂತೂ ರೆಡಿ ಇದೆ. ಹಾಗಾದರೆ ಒಲೆ ಉರಿಸ್ಬೇಕಲ್ಲ? ಜಾಸ್ತಿ ಬೇಕಾಗುತ್ತಾ ನೀರು? ಅಂದರೆ ಈಗ ಉಪ್ಪಿನಕಾಯಿಯನ್ನು ನೀರಿಗೆ ಅಂದರೆ ಅದರ ಹೇಗೆ ಕುದಿಸಿ ಮಾಡೋದು? ಹಾಗೆ ಅಂದರೆ ಹಾಳಾಗೋದಿಲ್ಲ ಬೇಗ. ಅದಕ್ಕೆ ಸ್ವಲ್ಪ ನಾರ್ಮಲ್ ಆಗಿ ನಾವು ಉಪ್ಪಿನಕಾಯಿ ಅಂತ ಹೇಳಿದರೆ ಹಾಗೆ ಹಾಕ್ತೀವಲ್ಲ, ಅಂದರೆ ಇಡೀ ಹಾಕ್ತೀವಿ. ಈಗ ಮಾವಿನಕಾಯಿ ಆದರೆ ಕೂಡ ಅದಕ್ಕೆ ನೀರು ಹಾಕ್ತೇವೆ. ಆದರೆ ಕೆಲವೊಂದು ಟೈಪ್ ಇದೆ, ಇದು ಫಂಗಸ್ ಬರ್ತದೆ ಮೇಲೆ. ಅದಕ್ಕೆ ನಾವು ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸಿ ಆಮೇಲೆ ನೀರಿಂದ ತೆಗೆದು ಮಸಾಲೆ. ಹಾಗಾದರೆ ಕರೆಕ್ಟಾಗಿ ನೀರು ಕುದಿಬೇಕಲ್ಲ? ಓಕೆ, ಉಪ್ಪು ಹಾಕುವ ಅದಕ್ಕೆ. ಓಕೆ, ಹಾಂ, ನೀರಿಗೆ ಉಪ್ಪು ಹಾಕ್ತಿದ್ರಲ್ಲ? ಒಂದು ಆ್ಯಕ್ಚುಲಿ ಉಪ್ಪಿನಕಾಯಿ ಜಾಸ್ತಿ ಉಪ್ಪು ಇರುತ್ತಲ್ಲ, ಸಾಕಾಗುತ್ತಾ? 1 ಸ್ಪೂನು? ಹೌದು, ಸಾಕು. ಮತ್ತೆ ಹಾಕ್ಬೋದು. ಹಾಂ, ಬೇಕಾಗಿ ನೋಡ್ಕೊಂಡು ಹಾಕ್ಬೋದಲ್ಲ. ಓಕೆ, ಬೆಲ್ಲ ಹಾಕೋದಕ್ಕೆ. ಓಕೆ, ಹಾಂ, ಅಂದರೆ ಈಗ ಸ್ವಲ್ಪ ಸ್ವೀಟ್ ಇರುತ್ತಾ? ಹೌದು. ಯಾಕೆಂತ ಹೇಳಿದ್ರೆ ಆ ಹುಳಿ ಅದು ಸ್ವಲ್ಪ ಹುಳಿ ಕಹಿ ಎಲ್ಲ ಇದೆ, ಕಹಿ ಇರುತ್ತಲ್ಲ. ಅದಕ್ಕೆ. ನಮ್ಮದು ಪ್ರಾಪರ್ ಮಡಿಕೇರಿಯಾ ಅಥವಾ ಹೇಗೆ? ಹೌದು, ನಮ್ಮದು ಪ್ರಾಪರ್ ಮಡಿಕೇರಿ. ಈ ಕಡೆ ಮದುವೆಯಾಗಿ ಹಾಗೆ ಬಂದಿದ್ದ? ನಾವು ಇಲ್ಲಿ ಸೆಟ್ಲ್ ಆಗಿದ್ದೇವೆ. ಓಕೆ ಓಕೆ. ಹಾಗಾದರೆ ನೀವು ಸ್ವಲ್ಪ ಮಡಿಕೇರಿಯ ಸ್ಪೆಷಲ್ ಅಡುಗೆಯಲ್ಲೆಲ್ಲ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದಲ್ಲ? ಹೌದೌದು. ಓಕೆ, ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಓಕೆ. ಇದಿಷ್ಟು ಈಗ ಕುದಿ ಬರಬೇಕಲ್ಲ? ಓಕೆ, ಕುದಿ ಬರಬೇಕು. ಒಂದು ಎಷ್ಟು ತಗೊಂಡಿದ್ದೀರಾ? ಒಂದು ಸಾಕಾಗುತ್ತಲ್ಲ? ಒಂದಲ್ಲ, ಇದು ನಾನು 1ರಿಂದ ಅರ್ಧ ತಗೊಂಡೆ. 1ರಿಂದ ಅರ್ಧ ಅಲ್ಲ? ಓಕೆ. ಮನೆಯಲ್ಲಾದರೆ ನಾವೊಂದು 10-20 ಏನು ಹುಳಿ ತಗೊಂಡು ಇಡೀ ಮಳೆಗಾಲಕ್ಕೆ ಬೇಕಾಗುವಷ್ಟೆಲ್ಲ ಇದು ಉಪ್ಪಿನಕಾಯಿ. ಹೌದು, 10-20 ಅಲ್ಲ, ಅದು ದೊಡ್ಡದಿರ್ತದೆ, ಜಾಸ್ತಿ ಇರುತ್ತೆ ಬಟ್ಟಿಯಲ್ಲಿ. ಹಾಂ, ಫಂಕ್ಷನಿಗೆಲ್ಲ ಈ ಥರ ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ಒಳ್ಳೆಯದಲ್ಲ? ಇವಾಗ ಹುಳಿ ಹಾಕ್ತಿದ್ದೀರಾ? ಓಕೆ, ಅದು ಹಾಗೆ ಇನ್ನು ಸ್ವಲ್ಪ ಕುದಿ ಬರಬೇಕಲ್ಲ? ಓಕೆ ಓಕೆ. ಈಗ ಇದಕ್ಕೆ ಏನು ಹುಳಿ ಬಡ್ಡು ಹುಳಿ ಅಂತ ಹೇಳ್ತಾರಲ್ಲ ಈ ಕಡೆ ಎಲ್ಲ? ಓಕೆ ಓಕೆ. ಅದು ಯಾವುದು? ಅದು ಹೇಗಿರುತ್ತೆ ನೋಡಿ ತಗೊಳ್ಳಿ. ಅದನ್ನು ಹೇಗೆ ಈ ಥರ ಹುಳಿ ಬರುತ್ತಲ್ಲ, ಒಳಗಡೆ ಬೀಜ ದೊಡ್ಡದಿರ್ತದೆ, ಬೀಜ ಹಾಕಬಾರ್ದು. ಬೀಜ ಇದರ ಬೀಜವನ್ನು ತೆಗೆದು ಸಿಪ್ಪೆ ಮುತ್ತವೆ ಒಟ್ಟಿಗೆ ಹಾಕೋದಲ್ಲ? ಓಕೆ. ಇದು ನಾರ್ಮಲ್ ಆಗಿ ಇದನ್ನ ಹಾಗೆ ತಿಂತೇವಾ ಈಗ ಈ ಥರ ಹುಳಿಯನ್ನು?
ಹಾಗೆ ಅದು ತಿನ್ಲಿಕ್ಕೆ ಆಗುದಿಲ್ಲ. ಹುಳಿ ಜಾಸ್ತಿ ಇರುತ್ತೆ ಹುಳಿ ಅಲ್ಲ? ಜಾಸ್ತಿ ಇದೆ, ಕಹಿ ಸಹ ಇದೆ ಅದು. ಓಕೆ ಓಕೆ. ಹಾಗಾದರೆ ಇದು ಜ್ಯೂಸಿಗೆ ಮತ್ತು ಉಪ್ಪಿನಕಾಯಿಗೆ ಮಾತ್ರ ಯೂಸ್ ಮಾಡೋದು ಅಂತ ಹೇಳೋದು. ಓಕೆ. ಮಡಿಕೇರಿಯಲ್ಲೆಲ್ಲ ಹೇಗೆ ಈಗ ವಾತಾವರಣಕ್ಕೆಲ್ಲ ಏನೆಲ್ಲ ಆಗ್ತಾ ಉಂಟು? ಕಾಫಿ ಬೆಳೀತಾ ಇದ್ದೀರಾ ಹೇಗೆ? ಕಾಫಿ ಹಾಂ. ಕೊಯ್ಲಿಗೆ ಬಂದಿದೆ, ಎಲ್ಲ ಕಾಫಿ ಕೊಯ್ತಾ ಕೊಯ್- ಇದ್ದಾರೆ ಕಾಫಿ. ಓಕೆ ಓಕೆ. ನಿಮ್ದೆಲ್ಲ ಕಾಫಿ ತೋಟ ನಿಮ್ಮ ಕಾಫಿ ಮನೆಯಲ್ಲೆಲ್ಲ? ತೋಟ, ಕಾಫಿ, ಹಾ. ಒಳ್ಳೆ ಮೆಣಸು. ಒಳ್ಳೆ ಮೆಣಸಲ್ಲ? ಹೌದು ಹೌದು. ಅದರ ನಡುವಲ್ಲಿ ಈ ಥರ ಹುಳಿ ಕೂಡ ಇರುತ್ತಲ್ಲ? ಹೌದು ಹೌದು. ಬೇಯ್ತಾ ಬಂತು. ಹೌದು. ಇದಕ್ಕೆ ಸ್ವಲ್ಪ ಕೂಡ ಏನು ತಣ್ಣೀರೆಲ್ಲ ಬೀಳ್ಬಾರ್ದಲ್ಲ ಉಪ್ಪಿನಕಾಯಿಗೆಲ್ಲ? ಹೌದು, ಅಂದ್ರೆ ಬೇಗ ಹಾಳಾಗ್ತದೆ. ಬೇಗ ಹಾಳಾಗ್ತದೆ, ಹೌದು. ಫಂಗಸ್ ಬರ್ತದೆ. ಫಂಗಸ್ ಬರುತ್ತೆ. ಈಗ ನಾವು ಇದು ಮಾಡಿ ಫ್ರಿಡ್ಜ್ ಅಲ್ಲಿ ಎಷ್ಟು ಟೈಮ್ ಬೇಕಾದ್ರೂ ಇಡ್ಬೋದು. ಹಾಂ ಹೌದು. ಹಾಳಾಗ್ತದೆ. ಫ್ರಿಡ್ಜಲ್ಲಿ ಇಡ್ಬೋದು, ಮೊದಲು ಭರಣಿಗೆ ಹಾಕಿ ಕೂಡ ಇಡ್ಬೋದು. ಹೌದು. ಉಪ್ಪಿನಕಾಯಿ ಎಲ್ಲ ಹಾಗೆಲ್ಲ ಹಾಳಾಗೋದಿಲ್ಲ. ಮಂಗಳೂರಲ್ಲಿ ಬೇಗ ಹಾಳಾಗ್ತದೆ. ಬೆಳೆ ಹಾಗಾಗ್ತದೆ, ಹೌದು ಹೌದು. ಚೆನ್ನಾಗಿ ಏನು ಪ್ಲಾಸ್ಟಿಕ್ ಎಲ್ಲ ಕವರ್ ಮಾಡಿ ಭರಣಿಯಲ್ಲೆಲ್ಲ ಹಾಕಿಟ್ಟರೆ ಹೌದು ಹೌದು. ತುಂಬ ದಿವಸ ಇರ್ಬೋದು. ಸಾಕಾಗುತ್ತಾ? ಹಾ, ಸಾಕು. ಓಕೆ. ಅಂದರೆ ಜಾಸ್ತಿ ಬೇಯಬೇಕು ಅಂತಿಲ್ಲ, ನೀರಿನಲ್ಲಿ ಒಮ್ಮೆ ಹಾ, ಕುದಿ ಕುದಿ ಬಂದರೆ ಸಾಕಾಗುತ್ತೆ. ನನಗೆ ಒಂದು ಓಕೆ. ಇದನ್ನು ಈಗ ಸರ್ವ್ ಮಾಡ್ತಿದ್ರಲ್ಲ? ಸರ್ವ್ ಅಂದರೆ ಈಗ ಅದನ್ನು ನೀರು ಹಾಕ್ಲಿಕ್ಕೆ ಉಂಟಾ, ಅದರ ಯೂಸ್ ಮಾಡ್ಲಿಕ್ಕೆ ಉಂಟಾ? ಇಲ್ಲಲ್ಲ, ನೀರು ಬೇಕು, ಆದರೆ ಈಗಲೇ ಇಲ್ಲ. ಓಕೆ. ಈ ಥರದ ಹುಳಿ ಸಿಗುತ್ತಲ್ಲ, ಏನು ಉಪ್ಪಿನಕಾಯಿದು, ಈ ಹುಳಿಯ ಉಪ್ಪಿನಕಾಯಿ ಸಿಗುತ್ತಲ್ಲ ಶಾಪಲ್ಲೆಲ್ಲ, ಸೇಮ್ ಇದೇ ಥರ ಮಾಡೋದಾ ಅಥವಾ ಬೇರೆ ರೀತಿ ಮಾಡ್ತಾರಾ? ಅಂದರೆ ಅದು ಕೂಡ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಹಾ, ಹಾ. ಮೇ ಬಿ ಬಿಸಿಯಾಗಿ ಇದ್ದ ಕಾರಣ ನಾವು ಇದು ಮನೆಯಲ್ಲಿ ನಮಗೆ ಹೇಗೆ ಬೇಕು ಹಾಗೆ ಮಾಡ್ತೀವಿ. ಮಾಡೋದು. ಫ್ಯಾಕ್ಟ್ರಿಯಲ್ಲಿ ಎಲ್ಲ ಕೆಮಿಕಲ್ ಎಲ್ಲ ಹಾಕ್ತಾರೆ. ಕೆಮಿಕಲ್, ಹೌದು. ಅದು ಅಲ್ಲಿ ಕೂಡ ಹೀಗೆ ನೀರಲ್ಲಿ ಬಿಸಿ ಮಾಡಿ ಮಾಡ್ತಾರಾ ಅಂತ ಅಲ್ಲ? ಹಾ, ಹೌದು ಹೌದು. ಓಕೆ. ನೆಕ್ಸ್ಟ್ ಎಂತ ಮಾಡುವ? ಈಗ ನನಗೆ ಒಂದು ಬಣಲೆ ಕೊಡಿ, ಇದು ಫ್ರೈ ಮಾಡಿಕೊಡಿ. ಬಣಲೆ ಬೇಕಲ್ಲ? ಓಕೆ. ಹಾಗಾದರೆ ಒಲೆ ಊರಿಸಬೇಕಲ್ಲ? ಆಯಿಲ್ ಹಾಕಬೇಕಾ? ಹಾಂ. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಸಾಕು ಸಾಕು ಸಾಕು. ಬೆಳ್ಳುಳ್ಳಿ ಫಸ್ಟ್. ಓಕೆ. ಓಕೆ. ಹಾಂ, ಉಪ್ಪಿನಕಾಯಿಗೆ ಆಗುವಾಗ ಬೆಳ್ಳುಳ್ಳಿ ಜಾಸ್ತಿ ಬೇಕು ಅದಕ್ಕೆಲ್ಲ. ಓಕೆ. ರುಚಿ ಆಗ್ತದೆ ಬೆಳ್ಳುಳ್ಳಿ ಚೆನ್ನಾಗಿದೆ, ಜಾಸ್ತಿ. ಹೌದು. ಕೆಲವು ಕಡೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ಅಂತಲೇ ಉಂಟು, ಗೊತ್ತುಂಟು? ಹೌದು ಹೌದು. ಹೌದು. ಇವಾಗಿನ ಟ್ರೆಂಡಲ್ಲಿ ಕೂಡ ಬೆಳ್ಳುಳ್ಳಿ ಫೇಮಸ್ ಆಗಿದೆ, ಗೊತ್ತುಂಟು ನಿಮಗೆ? ಹೌದು. ಬೆಳ್ಳುಳ್ಳಿ ಕಬಾಬು ಈ ಥರ ಎಲ್ಲ. ಹಾಗಾಗಿ ನೀವು ಇದಕ್ಕೆ ಏನು ಹುಳಿಯ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಿದ್ರಲ್ಲ? ಓಕೆ. ಸಾಸಿವೆ. ಸಾಸಿವೆ ಅಲ್ಲ? ಓಕೆ. ಒಂದು 2 ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ರಲ್ಲ? ಹೌದು. ಓಕೆ. ಅದು ಸಿಪ್ಪೆ ಜೊತೆಗೆ ಹಾಕಿದ್ರಾ? ಇಲ್ಲ ಇಲ್ಲ, ಸಿಪ್ಪೆನು ಬೇಕು, ಸಿಪ್ಪೆ ತೆಗಿಬಾರ್ದು. ಅಲ್ಲ, ಈಗ ಇನ್ನು ನಾರ್ಮಲ್ ಆಗಿ ನಾವು ಆಯಿಲಲ್ಲಿ ಹೊಡೆಯುವಾಗ ಡಬ್ಬ ಡಬ್ಬ ಅಂತ ಸೌಂಡ್ ಬರುತ್ತೆ, ಆ ಥರ ಬರಲಿಕ್ಕಿಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ. ಅಂದರೆ ಸಿಪ್ಪೆ ಜೊತೆಗೆ ಇರಬೇಕು ಅಂತ ಉಪ್ಪಿನಕಾಯಿ ಎಲ್ಲ? ಓಕೆ. ಸಿಪ್ಪೆ ತೆಗೆದ್ರೆ ಏನು ಟೇಸ್ಟ್ ಇಲ್ಲ. ಟೇಸ್ಟ್ ಇಲ್ಲ ಅಲ್ವಾ? ಹೌದು. ನಾವು ಈಗ ಉಪ್ಪಿನಕಾಯಿ ಊಟ ಎಲ್ಲ ಮಾಡುವಾಗ ಬಾಯಲ್ಲಿ ಮೇಲೆ ತೆಗೆದು ಸೈಡಿಗೆ ಇಡಬೇಕು, ಹೌದು ಹೌದು. ಆ ಥರ ಎಲ್ಲ. ಇಲ್ಲ, ಅದು ಹಾಗೇನೆ ತಿನ್ಬೋದು. ಹಾಂ, ಸಿಪ್ಪೆ ಕೂಡ ತಿನ್ಬೋದು. ಹಾ, ಅಂದ್ರೆ ಇದು ಬಾಯಿಗೆ ಸಿಗೋದಿಲ್ಲ. ಈಗ ನಾನು ಮಿಕ್ಸಿ ಮಾಡ್ತೇನೆ, ನೈಸ್. ಹಾಂ, ಇದನ್ನು ಮಿಕ್ಸ್ ಮಾಡಲಿಲ್ಲ? ಹಾ, ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಓಕೆ. ಕೆಂಪಾಗ್ತಾ ಬಂತು. ಓಕೆ. ಸಾಕು. ಓಕೆ. ಸಾಸಿವೆ ಪರಿಮಳ ಕೂಡ ಘಮ ಘಮ ಬರ್ತುಂಟು. ಆಫ್ ಮಾಡಿದ್ರಲ್ಲ? ಹಾಫ್ ಮಾಡಿ. ಓಕೆ. ನೆಕ್ಸ್ಟ್? ನನಗೆ ಒಂದು ಜಾರ್ ಕೊಡಿ ಅಂತೆ. ಓಕೆ. ಅಂದರೆ ಮಿಕ್ಸಿಡ್ ಜಾರ್ ಅಲ್ಲ? ಹಾ ಹಾ. ಓಕೆ. ಸ್ವಲ್ಪ ತಣ್ಣಗೆ ಆಗಬೇಕಲ್ಲ ಇದು? ಎಸ್, ಇವಾಗ ತಣ್ಣಗಾಗಿದೆಯಲ್ಲ? ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳ. ಓಕೆ. ಸಾಸಿವೆ ಮತ್ತು ಬೆಳ್ಳುಳ್ಳಿ ಎಲ್ಲ ಸಾಸಿವೆ. ಬೇರೆ ಏನು ಹಾಕ್ಲಿಕ್ಕಿಲ್ಲಲ್ಲ ಗ್ರೈಂಡ್ ಮಾಡುವಾಗ? ಬೇರೆ ಏನಿಲ್ಲ. ಓಕೆ. ಓಕೆ. ಮತ್ತು ನೀರು ಕೂಡ ಹಾಕ್ಲಿಕ್ಕಿಲ್ಲಲ್ಲ? ಈಗ ಸ್ವಲ್ಪ ಹಾಕುದು ಬೇಡ, ಮತ್ತೆ ಸ್ವಲ್ಪ ನೋಡಿ. ಓಕೆ. ಈಗ ಹಾಗೆ ಮಾಡಿ ಗ್ರೈಂಡ್. ಹಾಗೆಲ್ಲ? ಓಕೆ, ಸರಿ. ನೀರು ಬೇಕಾ? ಸಾಕಲ್ಲ ಹಾ, ನೀರು? ಸಾಕು. ಈಗ ವಾಪಸ್ ಮಿಕ್ಸ್ ಮಾಡಬೇಕು. ನೀರು ಸಾಕಾಗುತ್ತಲ್ಲ? ಹಾ, ಸಾಕಷ್ಟು ನೀರು. ಓಕೆ. ಪೇಸ್ಟ್ ಥರ ಆಗಿದೆ. ಆಲ್ಮೋಸ್ಟ್ ಪೇಸ್ಟ್ ಆಗಿದೆ. ಸಾಕಲ್ಲ? ಹಾಂ, ಸಾಕು. ಎಷ್ಟು? ಈಗ ನನಗೆ ಸ್ವಲ್ಪ ಮೆಣಸಿನ ಹೊಡಿ ಬೇಕು. ಮೆಣಸಿನ ಹೊಡಿ ಬೇಕಲ್ಲ? ಓಕೆ.
ಮೆಣಸಿನ ಹುಡಿ ಅಂತ ಬಂದಾಗ ರೈಸ್ ಅವರ ಮೆಣಸಿನ ಜಾಸ್ತಿ ಬೇಕಾಗುತ್ತಾ? 1 ಸ್ಪೂನು ತುಂಬ ಖಾರ ಆಗ್ತದೆ ಸ್ವಲ್ಪ. ಸಾಕಾ? ಹಾಂ ಸಾಕು ಸಾಕು. ಇಲ್ಲಿ ಮಿಕ್ಸಿ ಮಾಡಿದ ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ, ಬೆಳ್ಳುಳ್ಳಿ ಮತ್ತು ಸಾಸಿವೆ ಅಲ್ಲ? ಹಾಂ. ಓಕೆ, ಇದನ್ನು ಆವಾಗಲೇ ನಾವು ಯೂಸ್ ಮಾಡ್ಬೋದು ಅಥವಾ ಏನು ಒಂದೆರಡು ದಿವಸ ಬಿಟ್ಟು ತಿನ್ನೋದು ಆ ಥರ? ಇಲ್ಲ ಆವಾಗಲೇ ತಿನ್ಬೋದು, ಹಾಗೆ ತಿನ್ಬೋದು. ಆದರೆ ಒಂದು ವಾರ ಬಿಟ್ಟೆಲ್ಲ ಅದು ಅಂದರೆ ಚೆನ್ನಾಗಿರುತ್ತೆ. ಅದು ಎಲ್ಲ ಅಲ್ಲಿ ನಾವೀಗ ಬಿಸಿ ನೀರಿಗೆ ಹಾಕಿದ ಕಾರಣ ಆವಾಗಲೂ ಕೂಡ ತಿನ್ಬೋದು ಅಂತ. ಉಪ್ಪು ಖಾರ ಎಲ್ಲ ಸೆಟ್ ಆಗಿರ್ತದೆ ಒಂದು ವಾರ. ಹೌದು, 1 ವಾರ ಬಿಟ್ಟು. ಓಕೆ, ಇದಕ್ಕೆ ಅದನ್ನು ಬೇಯಿಸಿದ ನೀರು ಉಂಟಲ್ಲ ಅದು ಸ್ವಲ್ಪ ಮಿಕ್ಸ್ ಮಾಡ್ಬೋದಾ? ಓಕೆ, ಸ್ವಲ್ಪ ಸಾಕು ಸಾಕು. ನಾವು ಬೇಯಿಸುವಾಗ ಉಪ್ಪು ಹಾಕಿದ್ವಿ ಅಲ್ಲ ಅದಕ್ಕೆ ಸ್ವಲ್ಪ? ಉಪ್ಪು ಹಾಕಿದ್ದು, ಇವಾಗ ಸ್ವಲ್ಪ. ಓಕೆ ಓಕೆ, ತುಂಬ ಹಾಕೋದು ಬೇಡ, ಸ್ವಲ್ಪ ಹಾಕು. ಹಾಂ ಹೌದು. ಇದು ಸ್ವಲ್ಪ ಗಸಿ ಥರನೇ ಇರುತ್ತಲ್ಲ, ಅಂದರೆ ಡ್ರೈ ಆಗಿ ಇರೋದು ಕಡಿಮೆ ಅಂತಲ್ಲ? ಹೌದು ಹೌದು. ಗಂಜಿಗೆ ಅನ್ನಕ್ಕೆ ಅನ್ನಕ್ಕೆಲ್ಲ ಒಳ್ಳೆಯದು. ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಆಯ್ತು ಆಯ್ತು. ಓಕೆ, ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡು. ಒಗ್ಗರಣೆ ಬೇಕುಂಟಾ? ಓಕೆ, ಹಾಗಾದರೆ ಒಲೆ ಉರಿಸುವಲ್ಲ, ಇದಕ್ಕೆ ಆಯಿಲ್ ಹಾಕ್ಬೇಕಲ್ಲ? ಆಯಿಲ್. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಅಂದರೆ ಒಗ್ಗರಣೆಗೆ ನೀವು ಎಂತ ಕರಿಬೇವು ಮಾತ್ರ ಯೂಸ್ ಮಾಡೋದಾ? ಕರಿಬೇವು ಮಾತ್ರ. ಓಕೆ, ಆಲ್ರೆಡಿ ನಾವು ಸಾಸಿವೆ ಎಲ್ಲ ಹಾಕಿದ್ದೇವೆ ಅದಕ್ಕೆ, ಪುನಃ ಸಾಸಿವೆ ಅಷ್ಟೊಂದು ಕರಿಬೇವು ಬೀಳಲಿ ಅಂತ ಅಷ್ಟೇ. ಓಕೆ, ಸ್ವಲ್ಪ ಕಪ್ಪು ಆಗಬೇಕು. ಹೌದಾ? ಈಗ ಎಲ್ಲ ಹಾಂ ಹೌದೌದು, ಉಪ್ಪಿನಕಾಯಿಗೆ ಆದ ಕಾರಣ ಸ್ವಲ್ಪ ಜಾಸ್ತಿ ಹೌದು. ಕಪ್ಪು ಆಗಬೇಕಲ್ಲ? ಓಕೆ, ಸಾಕಲ್ಲ? ಸಾಕು. ಓಕೆ, ಇವಾಗ ಆಲ್ಮೋಸ್ಟ್ ನಮ್ಮ ಹುಳಿಯ ಉಪ್ಪಿನಕಾಯಿ ರೆಡಿ ಅಲ್ಲ? ರೆಡಿ ಆಗಿದೆ. ಓಕೆ, ಗಂಜಿ ಊಟ ಇದ್ದರೆ ಗಮ್ಮತ್ತು ಊಟ ಮಾಡ್ಬೋದು ಈಗಲ್ಲ? ಓಕೆ, ಈಗ ಸರ್ವ್ ಮಾಡೋದಲ್ಲ? ಓಕೆ, ಉಪ್ಪಿನಕಾಯಿ ರೆಡಿ ಆಗಿದೆ. ಉಪ್ಪಿನಕಾಯಿ ರೆಡಿ ಆಗಿದೆ. ಆ್ಯಕ್ಚುಲಿ ಅದನ್ನು ನಾವು 1 ವಾರ ಏನು ಬಣಿಯಲ್ಲಿ ಹಾಕಿಡಬೇಕು. ಹೌದು ಹೌದು. ಆದರೆ ಇವಾಗ ಸ್ವಲ್ಪ ಟೇಸ್ಟ್ ನೋಡು ಅಂತ ಹೇಳ್ತಿದ್ರಲ್ಲ? ಓಕೆ, ಸ್ಪೆಷಲ್ ಆಗಿ ಮಾಡಿರುವ ಮಡಿಕೇರಿಯಲ್ಲಿ ಬೆಳೆಯುವ ಬಡಪುಳಿಯ ಉಪ್ಪಿನಕಾಯಿ ರೆಡಿ ಆಗಿದೆ ನೋಡಿ. ಓಕೆ, ಸ್ಪೆಷಲ್ ಆಗಿ ಮಡಿಕೇರಿಯಲ್ಲಿ ಮಾಡುವಂತಹ ಬಡ ಪುಳಿಯ ಉಪ್ಪಿನಕಾಯಿ ರೆಡಿ ಆಗಿದೆ ಅಂತ. ನಮಗೆ ನೀವು ಪುಳಿ ಅಂತ ಹೇಳುವಾಗ ಒಂದು ಸ್ವಲ್ಪ ಮಂಗಳೂರಿನವ್ರಿಗೆ ಖುಷಿ ಆಗುತ್ತೆ. ಹೆಂಗಂದರೆ ಮಡಿಕೇರಿಯಲ್ಲಿ ಕೂಡ ಬಡ ಪುಳಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಸಾಕಾಗಿರುತ್ತೆ. ಇದು ಗಂಜಿ ಊಟಕ್ಕೆಲ್ಲ ಹೇಳಿ ಮಾಡಿಸೋದಲ್ಲ? ನಿಮ್ಮ ಕಡೆ ಎಲ್ಲ ಬಂದರೆ ಈ ಥರದ ಉಪ್ಪಿನಕಾಯಿ ಅಂತೂ ರೆಡಿ ಇರುತ್ತೆ. ಓಕೆ, ಹಾಗಾದರೆ ಟೇಸ್ಟ್ ನೋಡಲ್ಲ? ನೋಡು. ಓಕೆ, ಜ್ಯೋತಿ ಮ್ಯಾಮ್ ಸಾಕಾಗಿರುವಂತಹ ಬಡ ಪುಳಿಯ ಉಪ್ಪಿನಕಾಯಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾರ್ಮಲಾಗಿ ಇದು ಗಂಜಿ ಊಟಕ್ಕೆಲ್ಲ ಹೇಳಿ ಮಾಡಿಸಿ ಅಂತ ಹೇಳ್ತಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬಡ ಪುಳಿಯ ಉಪ್ಪಿನಕಾಯಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಿ ಕುದಿಸಿ. ಕುದಿ ಬಂದ ನಂತರ ಬಡ್ರುಳಿಯ ಹೋಳುಗಳನ್ನು ಹಾಕಿ ಬೇಯಿಸಿ. ನಂತರ ಬಡ್ರುಳಿಯನ್ನು ಸೋಸಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ 2 ಬೆಳ್ಳುಳ್ಳಿ, ಸಾಸಿವೆಯನ್ನು ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬೇಯಿಸಿದ ಬಡ್ಡುಳಿಯ ಹೋಳುಗಳಿಗೆ ಮೆಣಸಿನ ಪುಡಿ, ರುಬ್ಬಿದ ಮಸಾಲೆ, ಬೇಕಿದ್ದಲ್ಲಿ ಹುಳಿಗಳನ್ನು ಬೇಯಿಸಿದ ನೀರು ಹಾಕಿ ಬೆರೆಸಿಕೊಳ್ಳಿ. ಬಳಿಕ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಬೇವು ಒಗ್ಗರಣೆ ಮಾಡಿಕೊಂಡು ಉಪ್ಪಿನಕಾಯಿಗೆ ಸೇರಿಸಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಬಡ್ಡುಳಿಯ ಉಪ್ಪಿನಕಾಯಿ ರೆಡಿ. ಓಕೆ, ಬಡ ಪುಳಿಯ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ? ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದಾಲ್, ಸಚನ್ಯ ಸೋಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ಸಂಧ್ಯಾ ಅವರು ಸಾಗಲಾಗಿರುವಂತಹ ಉಪ್ಪಿನಕಾಯಿ ರೆಡಿ ಮಾಡಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಡಿಶ್ ಮಾಡ್ತಾನೆ ಅಂತ ಹೇಳಿದರು. ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಏನು ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ? ಉಪ್ಪಿನಕಾಯಿ ರೆಡಿ ಆಗಿದೆ, ಜೊತೆಗೆ
ಜ್ಯೂಸ್ ಅಂತ. ಈಗ ಜ್ಯೂಸ್ ಅಂತ ಹೇಳುವಾಗ ಉಪ್ಪಿನಕಾಯಿ ಅಂತ ಹೇಳುವಾಗ ಬೇರೆ ನೆನಪಿಕ್ಕಿಲ್ಲ, ನಾವು ಅದನ್ನು ಹುಳಿಯ ಜ್ಯೂಸ್ ಮಾಡ್ತಿದ್ದೀವಲ್ಲ. ಓಕೆ, ಏನು ಮಾಡುವಾಗ ಫಸ್ಟಿಗೆ? ಈಗ ಅದು ನನಗೆ ಒಂದು ಮಿಕ್ಸಿ ಜಾರ್ ಬೇಕು. ಓಕೆ, ಮಿಕ್ಸಿ ಜಾರ್ ಬೇಕಲ್ಲ. 1 ಗ್ಲಾಸ್ ಅಷ್ಟು ನೀರು ಹಾಕಿದೆ. ನೀರು ಹಾಕ್ಬೇಕಾ? ಓಕೆ, ಅಂದರೆ ನೀವು ಈಗ ಒಂದೇ ಗ್ಲಾಸ್ ಮಾಡುವ ಅಂದಾಜಿಯಲ್ಲಿದ್ದರೆ ಹೇಗೆ? ಆಮೇಲೆ ಈ ನೀರು ಬೇಕಾದರೆ ಹಾಕ್ಕೊಳ್ಬೋದಾ? ಓಕೆ, ಸಾಕಾ? ಹಾಂ, ಸಾಕು. ಓಕೆ, ಸಕ್ಕರೆ ಹಾಕಿ. ಸಕ್ಕರೆ ಅಲ್ಲ? ಹೀಗೆ ಪುದೀನ ಅಲ್ಲ? ಓಕೆ, ಇದು ನಾರ್ಮಲ್ ನಾವೇನು ಲಿಂಬು ಜ್ಯೂಸ್ ಎಲ್ಲ ಮಾಡ್ತೇವಲ್ಲ ಅದೇ ಥರ ಈ ಹುಳಿಯನ್ನು ಯೂಸ್ ಮಾಡ್ಕೊಳ್ಳೋದು. ಓಕೆ, ಇದನ್ನು ಈಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು. ಓಕೆ, ಇದು ಜಟ್ಪಟ್ ಆಗುತ್ತಲ್ಲ ಹಾಗಾದರೆ? ಬೇಗ ಆಗ್ತದೆ. ಹೌದು, ಬಿಸಿಲಿಗೆ ಬಿಸಿಲಿಗೆ ಜ್ಯೂಸ್ ಕುಡಿಲಿಕ್ಕೆ. ಆಲ್ಮೋಸ್ಟ್ ಸಾಕಾಗುತ್ತಲ್ಲ? ಆಮೇಲೆ ಸೋಸಲಿಕ್ಕೆ ಉಂಟಲ್ಲ? ನೀರನ್ನು ಸೋಸು. ಓಕೆ, ಪುದೀನ ಸೊಪ್ಪಿನ ಏನು ಪರಿಮಳ ಘಮ ಹಾಗೆ ಬರ್ತದೆ. ಹೌದು. ಆ್ಯಕ್ಚುಲಿ ಸ್ವಲ್ಪ ನೀರು ಹಾಕಿದರೆ ಫುಲ್ಲು ಗ್ರೈಂಡ್ ಆಗುತ್ತಲ್ಲ? ಹೌದು. ಓಕೆ, ಇನ್ನು ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಸಾಕಾ? ಸಾಕು. ಓಕೆ, ಸಕ್ಕರೆ ನಾವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಬೋದಲ್ಲ? ಎಸ್ ಮ್ಯಾಮ್, ನೀವು ಹೇಗೆ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ನಾವು ಮನೆಯಲ್ಲಿ 4 ಜನ ಇದ್ದೇವೆ. 4 ಜನ ಇದ್ದೀರಾ? ಓಕೆ, ಇಲ್ಲಿ ಮಂಗಳೂರಲ್ಲಿ? ಮಂಗಳೂರಲ್ಲಿ. ಓಕೆ, ಏನು ಮಾಡ್ತಿದ್ದೀರಾ ನೀವು ಈಗ ವರ್ಕೆಲ್ಲ? ನಾನು ಮನೆಯಲ್ಲಿ ಹೌಸ್ ವೈಫ್. ಮನೆ ಕೆಲಸ ಮಾಡ್ತಿದ್ದೀರಾ? ಓಕೆ, ಮಕ್ಕಳು ಇದ್ದೀರಾ? ಏನು ಮಾಡ್ತಿದ್ದಾರೆ? ಮಕ್ಕಳು ಇದ್ದಾರೆ, 2 ಮಕ್ಕಳು ಇದ್ದಾರೆ. ಓಕೆ, ಗಂಡು ಮಕ್ಕಳು. ಓಕೆ, ಅವರಿಗೆಲ್ಲ ಅಡುಗೆಯಲ್ಲೆಲ್ಲ ಇಂಟ್ರೆಸ್ಟ್ ಉಂಟಾ ಹೇಗೆ? ಕಲಿಸಿದ್ದೇನೆ ಸ್ವಲ್ಪ ಆಮ್ಲೆಟ್ ಮಾಡಲಿಕ್ಕೆ. ಆಮ್ಲೆಟ್ ಮಾಡಲಿಕ್ಕೆ? ಮ್ಯಾಗಿ ಮಾಡಲಿಕ್ಕೆ ಅದೆಲ್ಲ ನೀವು ಕಲಿಸ್ಬೇಕು ಅಂತಿಲ್ಲ, ಈಗ ಮ್ಯಾಗಿ ಎಲ್ಲ ಮಾಡ್ಲಿಕ್ಕೆ ಉಂಟಲ್ಲ ಮಕ್ಕಳಿಗೆ. ಸೂಪ್ ಎಲ್ಲ ಕಲಿಸ್ತಾ ಇದ್ದೀರಲ್ಲ? ಓಕೆ, ದೊಡ್ಡ ಮಗನಿಗೆಲ್ಲ ಸ್ವಲ್ಪ ಕಲಿಸಿದ್ದೇನೆ. ಅದೇ ಮನೆಯಲ್ಲಿ ಗಂಡು ಮಕ್ಕಳೇ ಇದ್ದ ಕಾರಣ ಅಡುಗೆ ಕಲೀಲೇಬೇಕಾಗ್ತದಲ್ಲ? ಓಕೆ, ಎಗ್ ರೈಸ್ ಎಲ್ಲ ಮಾಡಲಿಕ್ಕೆ. ಎಗ್ ರೈಸ್ ಅಲ್ಲ? ಹೌದು. ಈ ಹುಳಿಯನ್ನು ಈಗ ನಾವು ಎಂತದಲ್ಲ? ಓಕೆ, ಸ್ವಲ್ಪ ಹಣ್ಣಾದ ಹುಳಿಯೇ ತಗೊಳ್ಬೇಕಲ್ಲ? ಹೌದು. ಅಂತಾರಲ್ಲ ಸಾಧಾರಣ ನಮಗೆ ಒಂದು ಹುಳಿಯಲ್ಲೇ ಒಂದು ನೆಂಟರೆಲ್ಲ ಮನೆಗೆ ಬಂದರೆ ಫುಲ್ ಜ್ಯೂಸ್ ಮಾಡಿ ಕೊಡ್ಬೋದಲ್ಲ? ಚಹಾ ರೆಡಿ ಆಗುವಾಗ ಫಸ್ಟಿಗೆ ಒಂದು ಜ್ಯೂಸ್ ಮಾಡಿ ಕೊಡ್ಬೋದು. ನಾವು ಇದನ್ನು ಏನು ಲಿಂಬುವಿಂದ ರಸ ತೆಗೆದಾಗೆ ತೆಗಿಲಿಕ್ಕೆ ಆಗಲ್ಲ, ಕೈಯಲ್ಲೇ ನಾವು ಹಿಂಡಬೇಕಲ್ಲ? ಓಕೆ, ಜ್ಯೂಸ್ ರೆಡಿ ಆಗಿದೆ. ಗ್ಲಾಸ್ ಕೂಡ ರೆಡಿ ಇದೆ, ಕುಡಿಲಿಕ್ಕೆ ಮಾತ್ರ ಬಾಕಿ ಇದ್ದೇನೆ ನಾನು. ಈಗ ಪುದೀನ ಸೊಪ್ಪು ಹಾಕಿದ ಕಾರಣ ಕಲರ್ ಕೂಡ ಒಂಥರ ಗ್ರೀನ್ ಬರುತ್ತೆ ಅಂತಲ್ಲ? ಸಾಕಾಗಿ ಕಾಣ್ತಾ ಉಂಟು ನೋಡಿ. ಬಡಪುಳಿಯ ಮಡಿಕೇರಿ ಜ್ಯೂಸ್ ರೆಡಿ ಆಗಿದೆ. ಬಡಪುಳಿಯ ಮಡಿಕೇರಿಯ ಜ್ಯೂಸ್ ರೆಡಿಯಾಗಿದೆ. ಮಡಿಕೇರಿಯ ಜ್ಯೂಸ್ ಈಗ ಮಂಗಳೂರಲ್ಲಿ ರೆಡಿಯಾಗಿದೆ ಅಲ್ಲ? ಓಕೆ, ಸಾಕಾಗಿ ಉಂಟು. ನೀವು ಮೇಲ್ಗಡೆ ಏನು ಪುದೀನ ಸೊಪ್ಪು ಹಾಕಿದ ಕಾರಣ ಅದನ್ನು ಕೂಡ ಮಿಕ್ಸ್ ಮಾಡಿದ ಕಾರಣ ಅದರ ಫ್ಲೇವರ್ ಹಾಗೆ ಘಮ ಹೊಡಿತಾ ಉಂಟು. ಇಲ್ಲಾಂದ್ರೆ ನಾರ್ಮಲ್ ಪುದೀನ ಹಾಕದೆ ಕೂಡ ಮಾಡ್ತಾರಾ ಈ ತರ? ಪುದೀನ ಹಾಕಿ ಮಾಡ್ಬೋದು, ಪೆಪ್ಪರ್ ಹಾಕಿ. ಖಾರ ನಮಗೆ ಖಾರ ಬೇಕು ಅಂತ ಹೇಳಿದ್ರೆ ಪೆಪ್ಪರ್ ಯೂಸ್ ಮಾಡ್ಬೋದಲ್ಲ? ಸಾಕಾಗಿರುತ್ತೆ, ಸ್ವಲ್ಪ ಖಾರ ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ? ಓಕೆ, ಸಂಧ್ಯಾ ಸಾಕಾಗಿರುವಂತಹ ಮಡಿಕೇರಿಯ ಬಡಪುಳಿಯ ಜ್ಯೂಸ್ ರೆಡಿ ಮಾಡಿ ಕೊಡಿದರೆ ಟೇಸ್ಟ್ ಮಾಡೋಕ್ಕೆ ನಾನಂತೂ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಬಡಪುಳಿಯ ಜ್ಯೂಸ್ ತಯಾರಿಸುವ ವಿಧಾನ: ಮೊದಲು 1 ಲೋಟ ನೀರಿಗೆ ಸಕ್ಕರೆ, ಪುದೀನ ಸೊಪ್ಪು ಹಾಕಿ ಬ್ಲೆಂಡ್ ಮಾಡಿಕೊಂಡು ಸೋಸಿಕೊಳ್ಳಿ. ನಂತರ ಹುಳಿಯ ರಸವನ್ನು ಹಿಂಡಿ ತೆಗೆದು ಬೆರೆಸಿಕೊಳ್ಳಿ. ಈಗ ತಂಪಾದ ಬಡಪುಳಿಯ ಜ್ಯೂಸ್ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಉಪ್ಪಿನಕಾಯಿ, ಇನ್ನೊಂದು ಹುಳಿಯ ಜ್ಯೂಸ್ ಅಲ್ಲ? ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ಉಪ್ಪಿನಕಾಯಿ ನೋಡುವಲ್ಲ? ಓಕೆ, ಆಮೇಲೆ ಜ್ಯೂಸ್ ಕುಡಿಯುವಂತ ಇರ್ತೀರ. ಆ್ಯಕ್ಚುಲಿ ಇದನ್ನು 1 ವಾರ ಬಿಟ್ಟು ನಂತರ ತಿನ್ನಬೇಕಲ್ಲ? ಓಕೆ, ಊಟದ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ನೋಡುವ ಹೇಗೆ ಟೇಸ್ಟ್ ಬಂದಿದೆ ಅಂತ.
ಸ್ವಲ್ಪ ಖಾರ ಖಾರ ಆಗ್ತಾ ಉಂಟು. ಹೌದು ಹೌದು. ಆ್ಯಕ್ಚುಲಿ ಈ ಥರದ ನಾವು ಉಪ್ಪಿನಕಾಯಿ ಯಾವುದು ಈಗ ಮಾವಿನಕಾಯಿ ಆಗಿರೋದು ಹುಳಿ ಉಪ್ಪಿನಕಾಯಿ ಮಾಡಿದ್ದು ಕೂಡ ಆವಾಗಲೇ ತಿನ್ನಲಿಕ್ಕೆ ಟೇಸ್ಟು ಸ್ವಲ್ಪ ರಾ ಆಗಿರುತ್ತೆ. ಅದು 1 ವಾರ ಹಾಗೆ ಇಡಬೇಕು. 1 ವಾರ ಆಗಿದ್ದರೆ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹಿಡಿದು ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಆ್ಯಕ್ಚುಲಿ ಈ ಥರದ ಸ್ಪೆಷಲ್ ಆಗಿ ನೀವೇನು ಅದಕ್ಕೆ ಏನು ಬೆಳ್ಳುಳ್ಳಿ ಎಲ್ಲ ಹಾಕಿದ್ರಲ್ಲ, ಹಾಗಾಗಿ ಪಕ್ಕ ಟೇಸ್ಟ್ ಬರುತ್ತೆ. ಹಾಗಾದರೆ ನಮ್ಮ ಉಪ್ಪಿನಕಾಯಿ ಅಂತೂ ರೆಡಿಯಾಗಿದೆ. ಈಗ ಜ್ಯೂಸ್ ನೋಡುವಲ್ಲ, ಇದು ಕೂಡ ಸೇಮ್ ಬಡ ಪುಳಿಯ ಜ್ಯೂಸ್ ಅಲ್ಲ, ತಗೊಳ್ಳಿ ನೀವು. ಇದಂತೂ ಸಾಕಾದುಂಟು. ಇವಾಗಿನ ವೆದರಿಗೆ ಹೇಳಿ ಮಾಡಿಸಿದ್ದಲ್ಲ, ಬಿಸಿಲಿಗೆ ನಾವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಐಸ್ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ಲ. ಸಾಕಾಗಿದೆ ನಾನು, ಟೇಸ್ಟಿ ಆಗಿದೆ. ನೀವು ಅದಕ್ಕೆ ಏನು ಪುದೀನ ಸೊಪ್ಪು ಕೂಡ ಹಾಕಿದ್ರಿ, ಅದು ಬಾಯಿಗೆ ಹಾಗೆ ಹೊಡಿತಾ ಉಂಟು, ಚೆನ್ನಾಗಿತ್ತು. ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ನಮ್ಮ ಸೌರಿಚ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ್ರಾ? ಸೆಕೆಂಡ್ ಟೈಮ್ ಬಂದಿದ್ರಾ? ಓಕೆ ಓಕೆ. ಹೇಗೆ ಅನ್ನಿಸ್ತು ಇವತ್ತಿನ 2 ನಿಮ್ಮ ಊರಿದೆ ಸ್ಪೆಷಲ್ ಆಗಿ ಹೇಳ್ಕೊಡಿದ್ರು? ಓಕೆ, ತುಂಬ ಖುಷಿ ಆಗ್ತಾ ಇದೆ. ಓಕೆ, ನಮಗೂ ಕೂಡ ಅಂದರೆ ಈ ಥರ ನೀವು ನಿಮ್ಮ ಮಡಿಕೇರಿಯವರು ಆ ಥರ ಅಲ್ಲಿಯ ಅಡುಗೆಗಳನ್ನು ಹೇಳ್ಕೊಡ್ತೀರಲ್ಲ, ಹಾಗೆ ನಮಗೂ ಕೂಡ ಸ್ಪೆಷಲಾಗಿ ನಮ್ಮ ವೀಕ್ಷಕರಿಗೂ ಕೂಡ ಒಂದು ಅಲ್ಲಿಯ ಡಿಶ್ಗಳನ್ನು ಕಲಿತಾಗ್ತದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡ್ಬೇಕು ನಿಮಗೆ. ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಸಂಧ್ಯಾ ಮ್ಯಾಮ್ ಸಾಕಾಗಿರುವಂತಹ ಬಡ ಪುಳಿಯ ಉಪ್ಪಿನಕಾಯಿ ಮತ್ತು ಬಡ ಪುಳಿಯ ಜ್ಯೂಸ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.